ರಾಜ್ಯ ಪ್ರಶಸ್ತಿಯನ್ನ ತಮಗೆ ಮುಡಿಗೇರಿಸಿಕೊಂಡಂತಹ ವೆಂಕಪ್ಪ ಕಾಜವ ಬಿತ್ತಗೋಳಿ, ಯೀಸು ಪಾಣಿಲ, ಪ್ರವೀಣ್ ಅಲ್ಲ, ಇಸ್ಮಾಯಿಲ್ ಹಾಜಿ ಮಧ್ಯನರಕ, ಉಮರ್ ವಜೀರು, ಆರ್ಕೆಸಿ ನಜೀರ್ ಅವರು, ತಾಲೂಕು ಬಿಕೆ ಅಬ್ದುಲ್ ಜಬ್ಬಾರ್ ಅವರು, ಅದೇ ರೀತಿ ಲತೀಫ್ ಅವರು, ಬದುದ್ದೀನ್ ಎಕೆಜಿ ಅವರು, ಅಮ್ಜರ್ ಅವರು, ಅಬ್ದುಲ್ ಶಕೂರ್ ಅವರು, ಮೊಹಮ್ಮದ್ ಗ್ರಾಮ ಪಂಚಾಯತ್ ಸದಸ್ಯರು ಪಾಡೇರವರು, ರಫೀಕ್ ಅವರು, ಫಾರಿಸ್ ಅವರು, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದಂತಹ ಖ್ಯಾತ ಕಬಡ್ಡಿಪಟು ಹಾಗೂ ಕುಸ್ತಿಪಟು ಆಗಿರುವಂತಹ ಮುಂದಿನ ದಿನಗಳಲ್ಲಿ ಇಡೀ ರಾಷ್ಟ್ರವನ್ನೇ ಗುರುತಿಸುವಂತಹ ಒಬ್ಬ ಯುವ ನಾಯಕ ನಮ್ಮ ವಿಖ್ಯಾತ್ ಕಾಜವ ಮಿತ್ತಕೋಳಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಎಲ್ಲ ಗಣ್ಯ ಅತಿಥಿಗಳು ಈಗಾಗಲೇ ಕ್ರೀಡಾಪಟುಗಳನ್ನ ಆಶೀರ್ವದಿಸಿ ತಮ್ಮೆಲ್ಲರ ಪರಿಚಯವನ್ನಾಗಿಟ್ಟಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಹಾಗೂ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲೆಂದು ಈಗಾಗಲೇ ಹಾರೈಸಿದ್ದಾರೆ. ತಮ್ಮೆಲ್ಲರ ದಿವ್ಯ ಹಸ್ತದಿಂದ ಈ ಕ್ರೀಡಾಕೂಟಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ರಾಷ್ಟ್ರಗೀತೆಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ तव शुभ आशीष मागे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे ರಾಷ್ಟ್ರ ಗೀತೆಗೆ ಏಕತೆಯನ್ನ ನೀಡುವುದರ ಮೂಲಕ ಈಗಾಗಲೇ ಈ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಹಲವಾರು ಮುಖ್ಯ ಅತಿಥಿಗಳು ಆಗಮಿಸಿ ಪಿಕೆ ಅಬ್ದುಲ್ ಜಬ್ಬಾರ್ ಅವರ ಎಸೆತಗಾರಿಕೆಯೊಂದಿಗೆ ಪ್ರವೀಣ್ ಆಲೂರವರ ಆ ಒಂದು ಹೊಡೆತಗಾರಿಕೆ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗಾಗಿ ಸದಾ ಈ ಕ್ರೀಡಾಪಟುಗಳಿಗೆ ಬೆಳಕಾಗಿ ಮೂಡಿ ಬರಲಿ ಎಂಬ ಆಶಯದೊಂದಿಗೆ ಶರತ್ ಖಾಜವರವರ ಎಸೆತಗಾರಿಕೆ ಕೂಡ ಅತಿ ಉತ್ತಮವಾಗಿ ಅವರು ಕೂಡ ಎಳೆಯ ವಯಸ್ಸಿನಲ್ಲಿ ಬಹಳಷ್ಟು ಬದ್ರುದ್ದೀನ್ ಪಾಣಿಲ ಎಕೆಜಿ ಮಾಲಕರು ಅವರು ಕೂಡ ಉತ್ತಮವಾದಂತಹ ಒಂದು ಕಬಡ್ಡಿ ಪಟ್ಟು ಕೂಡ ಬಹಳಷ್ಟು ಕಬಡ್ಡಿ ಪಂದ್ಯಾಟಗಳಲ್ಲಿ ತಮ್ಮ ಶ್ರೇಷ್ಠತೆಯನ್ನ ಗಳಿಸಿದಂತಹ ಬದ್ರುದ್ದೀನ್ ಎಕೆಜಿ ಒಂದು ಕಾಲದಲ್ಲಿ ಅಕ್ಕಜಕ್ಕಾಟದಲ್ಲಿ ಕೂಡ ಮಿಂಚಿದಂತಹ ವೇಗದ ಸೆಳೆತಗಾರಿಕೆಯಲ್ಲಿ ಕೂಡ ತನ್ನ ಹೆಸರಂತ ಪಾಣಿಲಕ್ಕೆ ತಂದುಕೊಟ್ಟಂತಹ ಒಬ್ಬ ಮಿಂಚಿನ ವೇಗದಲ್ಲಿ ಹಗ್ಗಜಗ್ಗಾಟದಲ್ಲಿ ಕೂಡ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ. ಆಗಮಿಸಿದಂತ ಎಲ್ಲ ಗಣ್ಯ ಅತಿಥಿಗಳು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಯುವಕರ ಯಶಸ್ಸಿಗಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಬಂದಿದ್ದೀರಾ. ದೇವರು ನಿಮಗೆ ಇನ್ನಷ್ಟು ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಸೆಸ್ಸಿನ ಸಿಪಾಯಿಗಳು, ಸೋಲಿಲ್ಲದ ಸರದಾರರು ಗಡಿ ಕ್ರೀಡಾಕೂಟದಲ್ಲಿ ಮಾತ್ರವಲ್ಲ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೂಡ ಗುರುತಿಸಿಕೊಂಡಂತಹ ಸಂಗಮ್ ಪಾಣಿಲ ಇನ್ನಿತರ ಯಾವುದೇ ಚಟುವಟಿಕೆ ಇರಬಹುದು, ಗಣ ಹೆಣ್ಣು ಮಕ್ಕಳ ಮದುವೆ ಇರಬಹುದು ಅಥವಾ ಮುಂಜಿನ ಕಾರ್ಯಕ್ರಮ ಇರಬಹುದು, ಇನ್ನಿತರ ಯಾವುದೇ ಅಪಘಾತಗಳು ಸಂಭವಿಸಿದಾಗ ತನ್ನ
ಊರಿದ್ದಲ್ಲದೆ ತಲವಣ್ಣವರಾದರೂ ಕೂಡ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತುರ್ತು ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯನ್ನ ಕಂಡುಕೊಂಡಂತಹ ಸಂಗಮ್ ಪಾನೆಲದ ಎಲ್ಲ ಸದಸ್ಯರು ಕೂಡ ಈ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿದ್ದಾರೆ. ಇದು ಬರೀ ಕ್ರೀಡೆಗೆ ಮಾತ್ರ ಸೀಮಿತವಲ್ಲ, ಸಾಮಾಜಿಕ ಮತ್ತು ಧಾರ್ಮಿಕ ಇವತ್ತು ಪ್ರೀಮಿಯರ್ ಲೀಗ್ ಅನ್ನ ಆಯೋಜಿಸಿದೆ. ಜಿಲ್ಲಾ ರಾಜ್ಯ ಪ್ರಶಸ್ತಿಯನ್ನೇ ತನ್ನ ಮುಡಿಗೆ ಏರಿಸಿಕೊಂಡಂತಹ ನಮ್ಮ ಮಾರ್ಗದರ್ಶಕರಾದಂತಹ ವೆಂಕಪ್ಪ ಕಾಜೂರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಕ್ರೀಡಾಕೂಟದ ಆಯೋಜಕರು ಆಗಿರುವಂತಹ ಬದ್ರುದ್ದೀನ್ ಪಾಣೆಲರವರು ಹೂವನ್ನ ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶಾಂತಿ, ಸೌಹಾರ್ದತೆ, ಐಕ್ಯತೆಯ ಈ ನಾಡಿನಲ್ಲಿ ಅದ್ದೂರಿಯ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಬದ್ರುದ್ದೀನ್ ಅವರು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವರು ಮುಖ್ಯ ಅತಿಥಿಗಳು ನಮ್ಮ ಮಾರ್ಗದರ್ಶಕರು ಆದಂತಹ ಪ್ರವೀಣ್ ಅಲ್ವಾ ಯುವ ಉದ್ಯಮಿ ಸಜಿಪಗಳು ಅವರಿಗೆ ನಮ್ಮ ಹಿರಿಯರಾದಂತಹ ಯೂಸುಫ್ ಪಾನೆಲ್ ರವರು ಹೂವನ್ನು ಕೊಟ್ಟು ಅವರನ್ನ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಮುಖ್ಯ ಅತಿಥಿಗಳು ಯುವಕರ ಕಣ್ಮಣಿಯಂತೆ ಖ್ಯಾತಿ ಪಡೆದಿರುವಂತಹ ಕೋಳಿಯಾರು ಗ್ರಾಮೀಣ ಪ್ರದೇಶದ ಯುವಕರ ಬೆನ್ನೆಲುಬು ಮಂಗಳೂರು ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಬಿಕೆ ಅಬ್ದುಲ್ ಜಬ್ಬಾರ್ ಅವರು ಅವರಿಗೆ ಪಾರಿಸ್ ಅವರು ಉಗುಚ್ಛೆಯನ್ನು ನೀಡಿ ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಉಮ್ಮರ್ ವಜೀರ್ ಅವರು ಕೂಡ ನಮ್ಮೆಲ್ಲರ ಮಾರ್ಗದರ್ಶಕರು. ಅವರಿಗೆ ರಾಕೇಶ್ ಶೆಟ್ಟಿ ಅವರು ಹೂಗುಚ್ಛೆಯನ್ನು ನೀಡಿ ಅವರನ್ನ ಗೌರವಿಸಬೇಕು. ಇನ್ನೋರ್ವರು ಹಿರಿಯರು ಇಸ್ಮಾಯಿಲ್ ಹಾಜಿ ಮಧ್ಯನಡ್ಕ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಉಸ್ಮಾನ್ ರವರು ಅವರಿಗೆ ಹೂಗುಚ್ಛೆಯನ್ನು ನೀಡಿ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಜಗದೀಶ್ ಕೋಟ್ಯಾನ್ರವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ನಮ್ಮೊಂದಿಗಿದ್ದಾರೆ. ಅವರಿಗೆ RKC ಲತೀಫ್ ಅವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಗೌರವಿಸಬೇಕು. ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯ ಮಿತ್ರರು, ಅಜಾತ ಶತ್ರು ಎಂದೇ ಖ್ಯಾತಿ ಪಡೆದಿರುವಂತಹ ಅಬ್ದುಲ್ ಶಕೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಅಶ್ರಫ್ ಅವರು ಹೂಗುಚ್ಛೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿ ಸುರೇಶ್ ಕಯ್ಯರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಲತೀಫ್ ಅವರು ಹೂಗುಚ್ಛೆಯನ್ನು ನೀಡಿ ಅವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಕೃಷಿಕರು, ನಮ್ಮ ಆತ್ಮೀಯ ಮಿತ್ರರು, ಯುವಕರ ಮಾರ್ಗದರ್ಶಕರು ಆದಂತಹ ಶರತ್ ಕಾಜವ ಮಿತ್ತಕೋಡಿ ಅವರಿದ್ದಾರೆ. ಅವರಿಗೆ ಶರೀಫ್ ಅವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೆರಾಲ್ಡ್ ಅವರು ನಮ್ಮೊಂದಿಗಿದ್ದಾರೆ. ಸಂಗಮ್ ಪಾನೆಲದ ಅಧ್ಯಕ್ಷರು ಕೂಡ ಯುವಕರ ಮಾರ್ಗದರ್ಶಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಾಫರ್ ಅವರವರಿಗೆ ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಬದ್ರುದ್ದೀನ್ AKJ ಯುವಕರ ಬೆನ್ನೆಲುಬು, ಸದಾ ಯುವಕರೊಂದಿಗೆ ಎಲ್ಲಾ ರೀತಿಯ ಮಾರ್ಗದರ್ಶನ ನೀಡುವಂತಹ ಬದ್ರುದ್ದೀನ್ ಅವರು ಕೂಡ ಇದ್ದಾರೆ. ಅವರಿಗೆ ನಜೀರ್ ಅವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಗೌರವಿಸಬೇಕು. ಗ್ರಾಮೀಣ
ಯುವಕರಾಗಿ ಹಲವಾರು ವರ್ಷಗಳ ಇತಿಹಾಸದಲ್ಲಿ ಎಲ್ಲರ ಸರ್ವಧರ್ಮೀಯರ ಪ್ರೀತಿಗೆ ಪಾತ್ರರಾಗಂತ ಮೊಹಮ್ಮದ್ ಮಡಿಲ ಮೇಲು ಅವರಿದ್ದಾರೆ. ಅವರು ಕೂಡ ಈಗ ರಫೀಕ್ ರವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಈ ದೇಶದ ಬೆಳಕು ವಿಖ್ಯಾತ ಕಾಜವ ಕಬಡ್ಡಿ ಪಟ್ಟು, ಕುಸ್ತಿ ಪಟ್ಟು, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದಂತಹ ನಮ್ಮ ಆತ್ಮೀಯ ಸಹೋದರ ಪ್ರಖ್ಯಾತ್ ಕಾಜವರವರು, ವಿಖ್ಯಾತ್ ಕಾಜವರವರು ಇದ್ದಾರೆ. ಅವರಿಗೆ ಇಷ್ಟರವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಸ್ವಾಗತಿಸಬೇಕು. ಮುಂದಿನ ಪೀಳಿಗೆಗೆ ಇನ್ನಷ್ಟು ಮಾದರಿಯಾಗಲಿ. ಇನ್ನೋರ್ವ ನಮ್ಮ ಪಾಣಿಲದ ಯುವಕರ ಬೆನ್ನೆಲುಬು, ಸದಾ ಕ್ಷೇತ್ರಾದ್ಯಂತ ಎಲ್ಲ ಯುವಕರನ್ನು ಕೂಡ ಚಿರುಪರಿತಿದ್ರು, ಎಲ್ಲ ಕ್ರೀಡಾಪಟುಗಳ ಪ್ರೀತಿಗೆ ಪಾತ್ರರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಯೂಸುಫ್ ಪಾಣಿಲರವರಿದ್ದಾರೆ. ಅವರಿಗೆ ನಾಸೀರ್ ಅವರು ಹೂಗುಚ್ಛೆಯನ್ನು ಕೊಟ್ಟು ಅವರನ್ನ ಗೌರವಿಸಬೇಕು. ಆಗಮಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳನ್ನ ಇಲ್ಲಿನ ಸದಸ್ಯರು, ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗಿಯಾಗಿದ್ದೇವೆ. ಕ್ರೀಡೆಯ ಒಟ್ಟಿಗೆ ಈ ಭಾಗದಲ್ಲಿ ಈ ಭಾಗವನ್ನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ತನ್ನ ಅನೇಕ ಕನಸನ್ನು ಇಟ್ಕೊಂಡಂತಹ ಸನ್ಮಾನ್ಯ ವೆಂಕಪ್ಪ ಕಾಜವರನ್ನ ಇವತ್ತೊಂದು ಸನ್ಮಾನಿಸಬೇಕು. ಅವರು ಕೊಟ್ಟಂತ ಕೊಡುಗೆಗೆ ತಮ್ಮ ಋಣವನ್ನು ಸಂದಾಯ ಮಾಡಬೇಕು ಎಂಬ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಸಂಗಮ್ ಕ್ರಿಕೆಟರ್ಸ್ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ವೆಂಕಪ್ಪ ಕಾಜವರ ಬಗ್ಗೆ ನಾನು ಏನು ಹೇಳಲಿಕ್ಕೂ ಭಾರಿ ಕಿರಿಯವನು. ಯಾಕಂದ್ರೆ ಈ ಭಾಗಕ್ಕೆ ಎಷ್ಟು ಅವರಿಂದ ಕೊಡುಗೆ ಸಿಕ್ಕಿದೆ ಎಂಬುದನ್ನ ಈ ಭಾಗದ ಪ್ರತಿಯೊಬ್ಬರು ಕೂಡ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರಬಹುದು. ಖಾಲಿ ವೆಂಕಪ್ಪ ಕಾಜವರು ಒಬ್ಬ ಪ್ರಶಸ್ತಿಗೆ ಅರ್ಹರಲ್ಲ. ಯಾಕಂದ್ರೆ ಅವರ ಜೀವಮಾನದಲ್ಲಿ ಮಾಡಿದಂತ ಆ ಹೆಸರಿಗೆ ಹೆಚ್ಚಿನ ಅವರ ಛಲ, ಆ ಗುಣ ಇವತ್ತು ಎಲ್ಲರನ್ನು ಒಪ್ಪಿಕೊಳ್ಳುತ್ತೆ. ಈ ಭಾಗದ ಅಭಿವೃದ್ಧಿಗೆ ಪೂರಕ ಕೂಡ ಆಗಿದೆ. ಈ ಪಾನೆಲ, ನಾನು ಚಿಕ್ಕವದಿರುವಾಗ ಈ ಪಾನೆಲಕ್ಕೆ ಈ ರಸ್ತೆ ಯಾವ ರೀತಿ ಇತ್ತು, ಈಗಿನ ಹೊಸ ಪೀಳಿಗೆಗೆ ಅದು ಗೊತ್ತಿರ್ಲಿಕ್ಕಿಲ್ಲ. ಯಾವ ಕಷ್ಟದಿಂದ ಈ ಪಾನೆಲ ಊರನ್ನ ಸಮೀಪಿಸಬೇಕು ಅಂತಲೂ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ಇರತಕ್ಕಂತ ಕೆಲವು ಹಿರಿಯರಿಗೆ ಮಾತ್ರ ಗೊತ್ತು ಈ ಪಾನೆಲ ಯಾವ ರೀತಿಯ ಒಂದು ಕುಗ್ರಾಮವಾಗಿತ್ತು ಅಂತ. ಆ ಕಾಲದಲ್ಲಿ ಸನ್ಮಾನ್ಯ ಕುರ್ನಾಡ್ ರಾಮಣ್ಣ ನಾಯ್ಕರಂತ ಒಂದು ಧೀಮಂತ ವ್ಯಕ್ತಿ, ವೆಂಕಪ್ಪ ಕಾಜವರಂತ ಒಂದು ಛಲವಾದಿ ಇದ್ದರಿಂದ ಈ ಊರು ಖಂಡಿತವಾಗಿ ಈ ಮಟ್ಟಕ್ಕೆ ಮುಟ್ಟಿದೆ ಎಂಬ ಭಾವನೆ ತಮ್ಮಲ್ಲಿರಬೇಕು. ಅನೇಕ ವಿಷಯವನ್ನ ನಾನು ಸಾಮಾಜಿಕವಾಗಿ ಮಾತನಾಡುವಾಗ ಒಬ್ಬ ವೆಂಕಪ್ಪ ಕಾಜವರು ನಿಜವಾದ ಒಬ್ಬ ವ್ಯಕ್ತಿ ಉಳ್ಳವರು ಅಂತ. ಯಾಕಂದ್ರೆ ನಾವು ಚಿಕ್ಕದಿರುವಾಗ, ನಾನು ತುಂಬಾ ಚಿಕ್ಕವನಿರುವಾಗ ಇಲ್ಲಿರೋ ಹಿರಿಯರಿಗೆ ಗೊತ್ತು ಉಂಟು ಮಿತ್ತಕೋಡಿ ಎಂಬ ಒಂದು ಜಾಗ ಹೇಗಿತ್ತು ಅಂತ. ಅವರು ಒಂದು ಮಾತಲ್ಲಿ ಯಾವಾಗಲ ಹೇಳುವಾಗ ನನಗೆ ಕೂಡ ಕೇಳಿಸಿತ್ತು. ನಮ್ಮ ಮಗ ಯಾನಿಗಿಡೆ ಬಂದಾಗ ನಾಲ್ ತಾರೆಲ್ಲ ತಾರಿಲ್ಲ ಇಂಚ ಇತ್ತಂದ್ರೆ ಅಂತ. ಅವರ ಛಲ ಇವತ್ತು ಯಾವ ಮಟ್ಟಕ್ಕೆ ಕೊಂಡು ಹೋಯ್ತು ಅಂದ್ರೆ ಈ ಭಾಗದ ಒಬ್ಬ ಅತ್ಯುತ್ತಮ ಕೃಷಿಕನನ್ನಾಗಿ ಮಾಡಿದೆ. ಅದು ಹೇಗೆ ಮಾಡಿತೆಂಬ ಅಂದ್ರೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದಿದ್ರು ಅವರಲ್ಲಿರ್ತಕ್ಕಂಥ ಛಲ ಆ ಕೃಷಿಯನ್ನ ಇವತ್ತು ಈ ಭಾಗದಲ್ಲಿ ಅತ್ಯುತ್ತಮ ಕೃಷಿಕನಾಗಿ ಮಾಡಿತು. ಈ ಭಾಗದ ಎಲ್ಲ ಒಳ್ಳೆಯ ಪದವಿಗಳನ್ನು ಗಿಡಿಸ್ಕೊಂಡ್ರು. ಅವರು ಹೇಗೆ ಗಿಡಿಸ್ಕೊಂಡ್ರು? ಅವರಲ್ಲಿರತಕ್ಕಂತ ಒಂದು ಆತ್ಮೀಯತೆ, ಆ ಬಾಂಧವ್ಯ ಚಿಕ್ಕ ಮಕ್ಕಳಿಂದ ಹಿರಿಯವರ ತನಕ ಆ ಸೆಳೆಕೊಳ್ಳುವಲ್ಲಿ ಅವರು ತನ್ನ ಒಂದು ವರ್ಚಸ್ಸಿನಿಂದ ಅದನ್ನು ಮಾಡುತ್ತಾ ಬಂದರು. ಹಾಗೆ ಅವರ ಈ ಮಾಡತಕ್ಕಂಥ ನೀವು ಇವತ್ತು ಸನ್ಮಾನ ಖಂಡಿತ ಅವರ ಒಂದು ಜೀವಮಾನಕ್ಕೆ, ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕುವುದಕ್ಕಿಂತ ಮೊದಲು ತನ್ನ ಗ್ರಾಮೀಣ ಮಟ್ಟದಲ್ಲಿ ತನ್ನ ಊರಲ್ಲಿ ಚಿಕ್ಕ ಪ್ರಶಸ್ತಿನೂ ಅದು ದೊಡ್ಡ ಪ್ರಶಸ್ತಿ ಅಂತ ಭಾವಿಸುತ್ತಾ ಅವರ ಮುಂದಿನ ದಿನಗಳು ಕೂಡ ಈ ಭಾಗಕ್ಕೆ, ಈ ಅಭಿವೃದ್ಧಿಗೆ ಪೂರಕವಾಗಿ ಇರಲಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ನನಗೆ ಅವಕಾಶ ಕೊಟ್ಟಕ್ಕೆ ವಂದಿಸುತ್ತಾ
ಜೈ ಹಿಂದ್ ಜೈ ಭಾರತ್. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಆತ್ಮೀಯ ಮಿತ್ರರು, ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಆಗಮಿಸಿದಂತಹ ಮೊಹಮ್ಮದ್ ಮೋಹನ್ ಮಲಾರ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ನಮ್ಮ ಈ ಪಜೂರು ಗ್ರಾಮದ ಬಹಳ ಪ್ರಮುಖ ಒಂದು ಸ್ಥಳ ಪಾನೆಲ. ಬಹಳಷ್ಟು ಯುವ ಪಡೆಯನ್ನು ಹೊಂದಿರುವಂಥ ಈ ಪ್ರದೇಶದಲ್ಲಿ ಇವತ್ತು ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿ ಅದರ ಮೂಲಕ ಈ ಊರಿನ ಹಿರಿಯರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಬಹಳಷ್ಟು ತಂಡಗಳು ಈ ಕಾರ್ಯಕ್ರಮದಲ್ಲಿ ಪಂದ್ಯಾಟದಲ್ಲಿ ಭಾಗವಹಿಸಲಿಕ್ಕಿದೆ ಅಂತ ತಿಳಿದಿದ್ದೇನೆ. 2 ದಿವಸಗಳ ಕಾರ್ಯಕ್ರಮ, ಸುಮಾರು 25 ತಂಡಗಳು ಸ್ಥಳೀಯ ಮಟ್ಟದಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಪ್ರೌಢಿಮೆಯನ್ನು ಮೆರೆಯಲಿಕ್ಕಿದೆ. ಕ್ರೀಡೆ ಎಂಬುದು ನಮ್ಮೆಲ್ಲರನ್ನ ಬೆಸೆಯುವಂತ, ನಮ್ಮೆಲ್ಲರನ್ನ ಒಂದುಗೂಡಿಸುವಂತ ಕಾರ್ಯಕ್ರಮ. ಇಲ್ಲಿ ಅಸೂಯೆ, ನಂಜು, ಮತ್ಸರಕ್ಕೆ ಯಾವುದೇ ಆಸ್ಪದ ಇಲ್ಲ. ಯಾಕಂದ್ರೆ ಆಡುತ್ತಿರುವಾಗ ಯಾವುದೇ ಒಂದು ಕ್ರೀಡಾಪಟು ಸಾಧನೆಯನ್ನು ಮಾಡಿದಾಗ ಎಲ್ಲ ಕ್ರೀಡಾಪಟುಗಳನ್ನು ಒಮ್ಮೆ ಅಭಿನಂದಿಸುವಂತ ನೋಟವನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಒಂದುಗೂಡಿಸುವಂತ, ನಮ್ಮೆಲ್ಲರನ್ನ ಬೆಸೆಯುವಂತ, ನಮ್ಮೆಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂತ ಮತ್ತು ಶಿಸ್ತು ನಾಯಕತ್ವವನ್ನು ಗಳಿಸುವಂತ ಕ್ರೀಡೆ ಈ ಕ್ರಿಕೆಟ್. ಇದು ಸಂಭಾವಿತರ ಜೆಂಟ್ಲ್ಮನ್ ಕ್ರೀಡೆ ಅಂತ ಹೇಳ್ತಾರೆ ಕ್ರಿಕೆಟ್ ಅನ್ನ. ಆದ್ದರಿಂದ ಇದನ್ನ ತಾವು ಉತ್ತಮ ರೀತಿಯಲ್ಲಿ ಸಂಘಟಿಸಿದ್ದೀರಿ ಮತ್ತು ಈ 2 ದಿವಸ ನಡೆಯುವಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾರೈಸ್ತಾ ಈಗ ಒಂದು ವಿಚಾರವನ್ನು ನಾನು ಹೇಳಿದ್ದೇನೆ. ನನ್ನ ಮಿತ್ರರಾದ ಪ್ರವೀಣ್ ಅವರು ಹೇಳಿದರು, ಬಹುಶಃ ನಮ್ಮೆಲ್ಲರಿಗೂ ಗುರು, ನನಗಂತೂ ರಾಜಕೀಯ ಗುರು ಅಂತ ಖಂಡಿತ. ಈ ತಾಲೂಕಿಗೆ ನನ್ನನ್ನು ಪರಿಚಯಿಸಲಿಕ್ಕೆ ಕಾರಣಕರ್ತರಾದ ಅವರ ಪೈಕಿ ಅತ್ಯಂತ ಪ್ರಮುಖರು ನಮ್ಮ ಹಿರಿಯರಾದ ವೆಂಕಪ್ಪ ಗಾಜವರು. 2000 ಇಸವಿಯಲ್ಲಿ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ. 2000 ಇಸವಿಯಲ್ಲಿ 2ನೇ ಇಸವಿಯಲ್ಲಿ 2ನೇ ಅವಧಿಗೆ ತಾಲೂಕ್ ಪಂಚಾಯತ್ ಪ್ರಥಮ ಅವಧಿಗೆ ತಾಲೂಕ್ 2ನೇ ಅವಧಿಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಆದರೆ ಉಪಾಧ್ಯಕ್ಷ ಸ್ಥಾನ ಕೊಡಬೇಕೆಂದೇಳಿ ಆಗಿನ ಉಸ್ತುವಾರಿ ಸಚಿವರಾದಂಥ ರಮಾನಾಥಯ್ಯರಲ್ಲಿ, ಆಗಿನ ಸ್ಥಳೀಯ ಶಾಸಕರಾದಂಥ ಹಾಜಿ ಇಬ್ರಾಹಿಂ ಇಬ್ರಾಹಿಂರವರು ಶುಂಠಿಕೊಪ್ಪ ಅವರಲ್ಲಿ ಹಠ ಹಿಡಿದು ಎಲ್ಲ ಒತ್ತಡಗಳ ನಡುವೆ ಕೂಡ ನನ್ನನ್ನೇ ಉಪಾಧ್ಯಕ್ಷ ಸ್ಥಾನಕ್ಕೆ ಆರಿಸಬೇಕಂತ ಹೇಳಿಕೊಂಡಿದ್ದರು. ಮಾನ್ಯ ರಮಾನಾಥರೈಗಳು ಬಹಳಷ್ಟು ಗೌರವ ಕೊಡ್ತಾ ಇದ್ದಾರೆ. ಯಜಮಾನ್ರೆ ಇದರ ಪಾತ್ರವನ್ನು ಮೀರೇನ್ ಕಾಪೂಜಿ ಖಂಡಿತ ಪಾತ್ರವನ್ನು ಅನುಭವ ಮಾಡಿದ್ರು. ಅವತ್ತು ಎಲ್ಲ ಬಹಳಷ್ಟು ಮಂದಿ ಸ್ಪರ್ಧಿಗಳಿದ್ದರೂ ಕೂಡ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಅವತ್ತು ಆರಿಸಿದಂತಹ ಸಂದರ್ಭವನ್ನು ಈ ಸಂದರ್ಭ ನೆನೀತಾ ಇದ್ದೇನೆ. ಈ ಊರಿನ ಬಹುಶಃ ಈ ಜಿಲ್ಲೆಯ ಒಬ್ಬ ಪ್ರಮುಖ ನಾಯಕ, ಸುಮಾರು 25 ವರ್ಷಗಳ ಕಾಲ ಈ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದಂತಹ ಈ ಪಾನೆಲ ಕೆದಗಬೇರು ಈ ಪ್ರದೇಶದಲ್ಲಿ ಈ ಜಿಲ್ಲೆಯ ಜಾನಪದ ಕ್ರೀಡೆಯಂತ ಕಂಬಳವನ್ನು ಸಂಘಟಿಸಿ, ಅದು ಕೂಡ ಅತ್ಯುತ್ತಮ ರೀತಿಯಲ್ಲಿ ಸಂಘಟಿಸಿ ಈ ರಾಜ್ಯಕ್ಕೆ ಹೆಸರನ್ನು ತಂದಂತಹ ವ್ಯಕ್ತಿ ಮಾನ್ಯ ವೆಂಕಪ್ಪ ಗಾಜವರು. ಪ್ರಗತಿಪರ ಕೃಷಿಕರು, ರಾಜಕಾರಣಿಗಳು ಮಾತ್ರವಲ್ಲ, ತನ್ನ ಕಾಲದ ತನ್ನ ಸಮಾನದ ಎಲ್ಲ ಪ್ರಮುಖ ರಾಜಕೀಯ ನಾಯಕರ ನಡುವೆ ಎದ್ದು ಕಾಣುವಂತ ವ್ಯಕ್ತಿತ್ವ ಮಾನ್ಯ ವೆಂಕಪ್ಪ ಗಾಜವರು. ಮಾನ್ಯ ನಾಯಕರೊಂದಿಗೆ ಕೂಡಿದೆ ಇಲ್ಲಿಯ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವತ್ತೂ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ. ಸುಮಾರು 25-30 ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಅಥವಾ ಸುತ್ತಮುತ್ತಲಿನ 10 ಗ್ರಾಮಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ತಂಟ ತಕರಾರಾದರೂ ಹೆಜ್ಜೆಗಳಾದರೂ ಅದು ಸ್ಟೇಷನ್ಗಾಗಲಿ ಕೋರ್ಟಿಗಾಗಲಿ ಹೋಗ್ತಿರ್ಲಿಲ್ಲ. ಅದೊಂದು ಕುರ್ನಾಳುಗುತ್ತು ಮನೆಯಲ್ಲಿ ಅಥವಾ ಮಿತ್ತಕೋಟೆ ವೆಂಕಪ್ಪ ಗಾಜವರ ಮನೆಯಲ್ಲಿ ಅದು ಸೌಹಾರ್ದಯುತವಾಗಿ ಪರಿಹಾರ ಆಗ್ತಿತ್ತು. ಖಂಡಿತ ಅಂತ ಒಂದು ಶ್ರೇಷ್ಠ ವ್ಯಕ್ತಿತ್ವ ಮಾನ್ಯ ವೆಂಕಪ್ಪ ಗಾಜವರಿಗಿತ್ತು. ನಾನು ಅವನು ಹೊಗಳ್ತಾ ಇಲ್ಲ, ಇದು ವಾಸ್ತವ. ಅವರೊಬ್ಬ ಹೇಳುವಂತ ಸಾಮರ್ಥ್ಯಗಳು ನಾನು ತುಂಬಾ ಕಿರಿಯವ. ಆದರೂ ಕೂಡ ವಿಷಯವನ್ನು ಹೇಳಬೇಕು. ಹೊಸ ಪೀಳಿಗೆಗೆ, ಹೊಸ ಯುವಕರಿಗೆ, ಇವತ್ತಿನ 15ರ ನಂತರ ಹುಡುಗರು, ಇವತ್ತು ಉತ್ಸಾಹದಿಂದ ಭಾಗವಹಿಸಿರುವಂತಹ ಹುಡುಗರಿಗೆ ಈ ಮಹಾನ್ ಚೇತನದ ಪರಿಚಯ ಆಗಬೇಕು. ಸುಮ್ಮನೆ ಇಲ್ಲಿ ಇವತ್ತು ಸನ್ಮಾನ ಮಾಡುವುದಲ್ಲ, ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಒದಗಿ ಬಂದಿದೆ. ಅವರು ಆ ಪ್ರಶಸ್ತಿಯವರನ್ನು ಹುಡುಕಿಕೊಂಡು ಬಂದು ಹೇಳಿದರೆ ತಪ್ಪಾಗಲಾರದು. ಯಾಕಂದ್ರೆ ಅವರಿಗೆ ಆ ಪ್ರಶಸ್ತಿ ಒಲಿಯುವ ಮೂಲಕ ಆ ಪ್ರಶಸ್ತಿಯ ತನ್ನ ಗೌರವವನ್ನು ಹೆಚ್ಚಿಸಿಕೊಂಡಿದೆ. ಸೂಕ್ತ ವ್ಯಕ್ತಿಗೆ, ಸೂಕ್ತ ನಾಯಕನಿಗೆ ಆ ಪ್ರಶಸ್ತಿ ಒಲಿದು ಬಂದಿದೆ.
ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರನ್ನು ಅಭಿನಂದಿಸ್ತಾ ಅವರು ಇನ್ನೂ ನೂರು ಕಾಲ ಬಾಳಲಿ, ಅವರಿಗೆ ದೀರ್ಘಾಯುಷ್ಯ ದೇವರು ಕೊಡಲಿ. ಅವರು ಇನ್ನೂ ಮುಂದಕ್ಕೂ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮಂತವರಿಗೆ ಮಾರ್ಗದರ್ಶನ ನೀಡಲಿ ಎಂದು ಹಾರೈಸ್ತಾ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿರುವಂತ ಗೌರವಿಸುವ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಂಗಮ್ ಗೇಮ್ಸ್ ಕ್ಲಬ್ ಅಂದ್ರೆ ಸುಮಾರು ಒಂದು 20-25 ವರ್ಷಗಳಿಂದ ಜನಪ್ರಿಯವಾಗಿ ಜನರ ಸೇವೆಗೆ ಪಾತ್ರವಾಗಿ ಎಲ್ಲ ಜಾತಿ ಧರ್ಮ ಮತಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎಂದು ಸಾರುತ್ತಾ ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ಈ ಗೇಮ್ಸ್ ಕ್ಲಬ್, ಅದರಲ್ಲೂ ಕೂಡ ನನ್ನ ಮಿತ್ರರು, ಎಲ್ಲ ಸದಸ್ಯರು ನನ್ನ ಮಿತ್ರರು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆಯೋಕೆ ಮೊದಲನೇದಾಗಿ ಇವರನ್ನು ಅಭಿನಂದಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂಥ ಶ್ರೀಯುತ ವೆಂಕಪ್ಪ ಕಾಜ ಇವರನ್ನು ಸನ್ಮಾನಿಸುವುದು ಇದೊಂದು ದೊಡ್ಡ ನಮ್ಮ ಊರಿಗೆ ಒಂದು ಹೆಸರು ತರುವಂಥ ವಿಷಯ. ಇಂಥ ವ್ಯಕ್ತಿಗಳಿಗೆ ನಮ್ಮ ಪಾಲನೆಯಲ್ಲಿ ಗುರುತಿಸಿ ಇಂಥವರನ್ನು ಗೌರವಿಸುವುದು ಇದು ಮಾನವ ಜನ್ಮದ ಒಂದು ಆದ್ಯ ಕರ್ತವ್ಯ. ಅದೇ ರೀತಿ ಈ ಪಾಣೆಲ ಪಜೀರ್ ಗ್ರಾಮದಲ್ಲಿ ಪಾಣೆಲ ಎಂಬುದೊಂದು ಸೌಹಾರ್ದತೆಗೆ ಒಂದು ಹೆಸರುವಾಸಿಯಾದಂಥ ಸ್ಥಳ. ಈ ಸೌಹಾರ್ದತೆಯನ್ನು ನಮ್ಮ ಜೀವನ ಮತ್ತು ನಮ್ಮಿಂದ ನಮ್ಮ ಪೀಳಿಗೆಗೆ ಕೂಡ ಮಾದರಿಯಾಗಬೇಕು. ಈ ಮಾದರಿಯಾಗಬೇಕಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಸಣ್ಣ ಮಕ್ಕಳಿಗೆ ನಾವು ಪ್ರೇರಣೆ ನೀಡಬೇಕು. ನಾವು ನಮ್ಮ ಬಾಲ್ಯದಲ್ಲಿ ಯಾವ ರೀತಿ ಸೌಹಾರ್ದತೆ ಎಂಬುದನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಬೇಕು. ಈ ಮಾದರಿಯಾಗಬೇಕಿದ್ರೆ ಸಂಗಮ್ ಗೇಮ್ಸ್ ಕ್ಲಬ್ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾನು ಇವರನ್ನು ಅಭಿನಂದಿಸ್ತೇನೆ. ಅಂತ ನಾವು ಯಾವ ಧರ್ಮದಲ್ಲಿರಲಿ, ಯಾವ ಜಾತಿಯಲ್ಲಿರಲಿ, ಯಾವುದೇ ಒಂದು ಸಮಾಜದ ವ್ಯಕ್ತಿಗಳಾಗಿರಲಿ, ನಾವು ಮಾನವ ಜಾತಿಗಳು ಮಾತ್ರ, ಮಾನವರು ಮಾತ್ರ. ನಾವೆಲ್ಲರೂ ಒಂದೇ. ನಾವು ಒಂದೇ ಎಂಬುದು ಜಗತ್ತಿಗೆ ಸಾರಬೇಕು. ನಾವು ಕಷ್ಟ ಬಂದಾಗ ಎಲ್ಲರೂ ಸೇರಿ ಆ ಕಷ್ಟಕ್ಕೆ ನೆರವಾಗಬೇಕು. ಮುಂದೊಂದು ಈ ಪಾವನದ ಪರಿಸರದಲ್ಲಿ ಒಂದು ಸಂಘಟನೆ ಸ್ಥಾಪನೆ ಆಯಿತು. ಅದರ ಅಧ್ಯಕ್ಷರಾಗಿ ನನ್ನ ಮಿತ್ರರಾದಂಥ ಯೂಸುಫ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಆಗಿ ಎಲ್ಲ ಧರ್ಮ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಎಲ್ಲರೂ ನಾವೆಲ್ಲ ಒಂದೊಂದು ಸಾರುತ್ತಾ ನಮ್ಮ ಪಾವನದಲ್ಲಿ ಪಾವನ ವಾರ್ಡ್ ಸಮಿತಿ ಎಂಬ ಒಂದು ಸಂಘಟನೆ ಸ್ಥಾಪಿಸಿ, ಪಾವನ ವಾರ್ಡ್ ಸಮಿತಿ ಎಂಬ ಸಂಘಟನೆ ಸ್ಥಾಪಿಸಿ ನಮ್ಮ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಯಾವುದೇ ಕಷ್ಟಗಳಲ್ಲಿ ತೊಡಗಿದ್ದಾರೆ ಯಾರು, ಅವರಿಗೆ ಹೋಗಿ ಸ್ಪಂದಿಸಿ ನಮ್ಮಿಂದ ಆಗುವಂತ ಸಹಾಯವನ್ನು ಸಹಾಯದ ಮೂಲಕ ನಾವು ಅವರಿಗೆ ನೆರವಾಗುವುದು. ಅದರಲ್ಲಿ ಯಾವುದೇ ಧರ್ಮ, ಜಾತಿ, ಧರ್ಮ ಇಲ್ಲ. ಹಾಗೆ ಸಂಗಮ್ ಗೇಮ್ಸ್ ಕ್ಲಬ್ ಕೂಡ ಹಾಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ಪಾವನದಲ್ಲಿ ಮಾದರಿಯಾಗಬೇಕು. ನಾವು ಕೂಡ ನನ್ನಿಂದ ಎಷ್ಟು ಆಗ್ತದೆ ಅಷ್ಟನ್ನು ಸಹಾಯ ಮಾಡಿ ನಿಮಗೆ ಕೂಡ ನಾನು ಸಹಾಯ ನೀಡ್ತೇನೆ ಎಂದು ಹೇಳ್ತಾ, ನೀವು ಮಾಡುವಂತ ಈ ಕ್ರೀಡೆ ಆಗಲಿ, ಇನ್ನಿತರ ಒಳ್ಳೆಯ ಚಟುವಟಿಕೆಯಾಗಲಿ ಉತ್ತಮವಾಗಿ ಬೆಳೆಯಲಿ, ಜನರಿಗೆ ಪ್ರೇರಣೆ ನೀಡಿ ನೀವು ನಮ್ಮ ಪಜೀರ್ ಗ್ರಾಮದ ಉತ್ತಮ ಪ್ರಜೆಗಳಾಗಿ ಎಂದು ಆರಿಸುತ್ತಾ ನನ್ನ ಎರಡು ಮಾತನ್ನು ಕೊನೆಯುತ್ತೇನೆ. ಅತಿ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಯುವಕರ ಪ್ರೀತಿಗೆ ಪಾತ್ರರಾಗಿರುವಂತಹ ಜಗದೀಶ್ ಕೋಟ್ಯಾನ್ರವರ ಹಿತವಚನಕ್ಕೆ ನಾವು ಆಭಾರಿಯಾಗಿದ್ದೇವೆ. ಹಾಜಿ ಅಬ್ದುಲ್ ಖಾದರಾಜಿ ಬಾಕಿಮಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿ. ಅವರಿಗೆ ಬದ್ರುದ್ದೀನ್ ಅವರು ಹೂವನ್ನು ನೀಡಿ ಗೌರವಿಸಬೇಕು. ಹಂತದಲ್ಲಿದ್ದೇವೆ. ಖಂಡಿತವಾಗಿ ನೆಹರು ಮೈದಾನಿದೆ ಮುರಾಣಿ ರಾಜ್ಯೋತ್ಸವ ಪ್ರಶಸ್ತ ಕಾರ್ಯಕ್ರಮಡು 4 MLA ರದ್ದು ವಿಧಾನ ಪರಿಷತ್ ಸದಸ್ಯರು, ಒಂದು ಜಿಲ್ಲದ ಉಸ್ತುವಾರಿ ಸಚಿವರು, ಒಂದು ಜಿಲ್ಲಾಧಿಕಾರಿ, ಒಂದು ಕಮಿಷನರ್, SB, ಇಡೀ ಜಿಲ್ಲೆದ ಸರ್ಕಾರದ ನೌಕರರು, ಅವತ್ತೊಟ್ಟಿಗೆ ಜಿಲ್ಲೆದ ಮಾತ್ರ ಪ್ರತಿನಿಧಿಗಳು, ಸಾಹಿತ್ಯರು ಮಸ್ತ್ ಸದಸ್ಯರಿಗಿನ ಆ ಒಂದು ಕಾರ್ಯಕ್ರಮಡು ವೆಂಕಪ್ಪ ಕಾಜ ಅವರನ್ನು ಮಾನಾದಿಗೆ ಮಲ್ತಿನ ನಿಜವಾಗ್ಲೂ ಆ ಒಂದು ದೃಶ್ಯ ಇಡೀ ಪಾನೆಲ ಪಜೀರ್ ಗ್ರಾಮದಕ್ಕೂ ಅಂತ ಜನ ಇತ್ತೆರಡ ಬಾರಿ ಒಂದು ಸಂತೋಷ ಆಯ್ತು. ಅಲ್ಪ ಮಸ್ತ್ ಜನಕ್ಕೂ ಸನ್ಮಾನ ಆಗ್ತಾನೆ. ನಾನು ಪ್ರೋಟೋಕಾಲ್ ಪ್ರಕಾರ ತಾಲೂಕು ಆನಗ ಯಾನವಳು ಉಪ್ಪುಡು ಆಂಡಲ ಯಾನ ಮಲ್ಲಕು ಉಪ್ಪುನಾಗ ಬರೀತು ಅಂತ ಒಂದಿತ್ತು.
ಎಂಕಪ್ಪ ಗಾಜೆಯವರನ್ನ ಕುರಿಸುದು ಕುಲ್ಲಾನಾಗ ಇಂಕ ತಡೆತಿಜಿ ಯಾನು ಬಲ್ತೊಂದು ಮುರುಕುದು ಬೋದು ಆ ಬರಿತುಂಟೆ ಎಂತ ಹೇಳ್ಕೊಂಡ ಎಂಕಪ್ಪ ಗಾಜೆಯವರು ಈ ಗ್ರಾಮದ ಈ ವಿಧಾನ ಪರಿಷತ್ದ ಬಂಟೋಲ ತಾಲೂಕುದ ಶಾಂತಿದ ಮೂರ್ತಿ ಸೌಹಾರ್ದದ ಮೂರ್ತಿ ಏರಿಕೆಂಡ ಅವು ಆ ಜಾತಿಗೆ ಅವಿನ ಎಂಕಪ್ಪ ಗಾಜೆಯವರು ಬಂದದು ಹೆಮ್ಮೆಡು ಪಂಪ ಐಕಾದು ಮುರುಕುದು ಬೋದು ಕೆಲವು ಬೈನರಡಿ ಇಡೇಟ್ ನಿಲ್ಕೊಂದಿಲ್ಲ ನಿಮಗೆ ತೂದುಪ್ಪಾರು ಆಂಡಲ ಖಂಡಿತವಾದ ಆನಿದ ಒಂದು ಸನ್ಮಾನ ಹೊಡೆದಿಲ್ಲ ಮಲ್ಲ ಸನ್ಮಾನ ಇನಿ ಪಾನೇಲದ ಸಂಗಮದ ಜವನಿಯರು ಎಲ್ಲೇ ಕಾರ್ಯಕ್ರಮ ಕೊಡ್ತಿರತ್ತ ಎಂಕಪ್ಪನ್ನ ಒಂದು ಎಂಕನ ಜೀವನದ ಈ ಏತು ತ್ಯಾಗಮಯ ಜೀವನ ಮಾಡ್ತಿದಾರ ಐಕ್ ಮಿಗಿಲಾದ ಇನಿ ಪಾನೇಲದ ಸಂಗಮದ ಜವನಿಯರನ್ನು ಎಲ್ಲೇ ಸನ್ಮಾನ ಮಾಡ್ತಿರತ್ತೆ ಈ ಸನ್ಮಾನ ಖಂಡಿತವಾದ ನಿರಂತರ ಎಂಕನ ಜೀವನಡು ಮರಪಂದಿನ ಒಂದು ದಿನ ಸಂಗಮದ ಜವನಿಯರು ಮಂತಿನ ಸನ್ಮಾನ ಖಂಡಿತವಾದ ಸಂಗಮದ ಮಾತ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸಮ್ಮೇಳನ ಸಂದವೆ ತೊಟ್ಟಿಗೆ ಇನಿ ನಮ್ಮ ಪ್ರದೇಶದ ಮಸ್ತ್ ಜವನಿಯರು ಪಾನರುಡು ಬಹಳ ಸಂತೋಷ ಆಪುಂಡು ಈ ಪ್ರದೇಶಡು ಪೋನಾಗ ಜಾತಿ ಮತ ಭೇದವನ್ನು ಮರೆತಿದ್ದು ಸಂಗಮದ ಕೆಲವು ಪ್ರವೀಣಾಗುವರು ಮಸ್ತ್ ಪಾತ್ರ ಬಂಡರು ಐತ ಮಧ್ಯವು ನಮ್ಮ ವಾಪಾತ್ಯರೆಲ್ಲ ಮೂರು ನಡಪಂಡು ಎಡ್ಡೆ ಶೋಕದ ವಿಷಯಗಳನ್ನು ಪಂಡರು ಆಂಡಲ ಜವನಿಯರು ಒಂದು ಊರದ ಸಂಪತ್ತು ಇನಿ ಬೆಚ್ಚ ನೆತ್ತರಿ ಸಮಾಜದ ಅಗತ್ಯ ಉಂಟು ಯುದ್ಧ ಮಲ್ಪೆರತ್ತು ಬೆಚ್ಚ ನೆತ್ತರಿ ಯುದ್ಧ ಮಲ್ಪೆರತ್ತು ನರನರಿಗೆ ತೊಂದರೆ ಕೊರತ್ತು ಇನಿ ಬೆಚ್ಚ ನೆತ್ತರಿ ಗ್ರಾಮದ ಸೌಹಾರ್ದಗೂ ಏರು ಕಷ್ಟಡಿಲ್ಲರು ಅಕ್ಕಲಿಗೆ ಭಾಗ್ಯ ಆಯರೆ ಬೆಚ್ಚ ನೆತ್ತರಿನಿ ಅಗತ್ಯ ಉಂಟು ಅಂಚಾದ ಪುಣದ ನಿಗಳು ಮಾತಾಡಲ ಜಾತಿ ಮತನು ಮರೆತದು ಈ ಪಾನೇಲ ಪಜೀರ್ ಗ್ರಾಮದ ಒಂದು ಸಂಪತ್ತಾದ ಸಂಗಮದ ಜವನಿಯರು ದುಂದು ಬರಡು ಪ್ರತಿಯೊಂದು ವಿಷಯಗಳ ಬಜಿ ಗುಡ್ಡು ತೊಟ್ಟಿಗೆ ಇತ್ತೆ ತೊಟ್ಟಿಗೆ ಆರೋಗ್ಯ ಶೈಕ್ಷಣಿಕ ಪ್ರತಿಯೊಂದು ವಿಷಯಗಳ ನಿಕಲು ದುಂದು ಬರ್ತದೆ ಈ ಪ್ರದೇಶ ಪಾನೇಲ ಪ್ರದೇಶ ಇವರ ಪಂಡರು ಪ್ರವೀಣಾಲ್ವೇರಿಂದ ಯಾನ್ಲ ಈ ಪಾನೇಲಗೂ ದುಂದು ಇತ್ತೆ ಗಾಡಿಗೆ ಬರ್ತದೆ ದಿಂಗೆ ಪೂರ್ತಿ ಈ ಪಾನೇಲಗೂ ನಾನು ಮಲಾಡು ನಡ್ತೊಂದು ಬರನಿರ್ತೀನಿ ನಾಂಡಲ ಈ ಪಾನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಭೂಪಟಡು ಇನಿ ತುಂಡ ಬದಲಾವಣೆ ಆದ ಈ ಪಾನೆಲ್ಲ ಉಂಟು ಇದಕ್ಕೆ ಮಸ್ತ್ ಸಹಕಾರ ಕೊಡ್ತಿನಾರು ಅಮ್ಮೇರಿಗೆ ತಕ್ಕಂಗೆ ಮಗಿ ಪ್ರಶಾಂತ್ ಕಾಜೆಯವರು ಬಂದ ಈ ಪಜೀರ್ ಗ್ರಾಮದ ಒಂದು ಪ್ರತಿಯೊಂದು ಜಾತಿ ಧರ್ಮದವರಿಗೆ ರಾತ್ರಿ ಪಗಲು ಬೆಂಪಿನ ಒಂದು ಜವನಿ ಖಂಡಿತವಾದ ಪ್ರಶಾಂತ್ ಕಾಜೆಯವರು ಎಂಕಪ್ಪ ಕಾಜೆಯವರು ಮುಲ್ಪ ತೋಟ ಮಸ್ತ್ ಸಂಪತ್ತು ಮಸ್ತ್ ಕಾಸದ ಗ್ರೂಪರು ಅಂಡಲ ಎಂಕಪ್ಪ ಕಾಜೆಯವರ್ಲ ಪ್ರಶಾಂತ್ ಕಾಜೆಯವರ್ಲ ಪಜೀರ್ದ ಮಲ್ಲ ಅಮೂಲ್ಯವಾದ ಸೊತ್ತು ಏರಿಕೆಂಡ ಈ ಅಮ್ಮೆ ಮಗೆ ಖಂಡಿತವಾಗಿ ನಿಖೇರ್ದ ಹತ್ರ ಈ ಗ್ರಾಮ ಬೆಳಗದಲ್ಲಿ ಅದೊಟ್ಟಿಗೆ ಪ್ರತಿಯೊಂದು ಎಲ್ಲೆಲ್ಲ ವಿಷಯಗಳು ಅನ್ನಾಗ ಅವೇನು ಸವಾರ್ಥರು ಮುಗಿಪಿನಂಚಿನ ಒಂದು ವ್ಯಕ್ತಿತ್ವ ಭೂಮಿ ಅವು ಪ್ರಶಾಂತ್ ಕಾಜೆಯವರು ಬೊಕಾರ್ನ ಪೆಪ್ಪ ಎಂಕಪ್ಪ ಕಾಜೆಯವರು ಖಂಡಿತವಾದ ಎಂಕಪ್ಪ ಕಾಜೆಯವರು ನನ್ನ ದುಂಬುಗಳ ನಮ್ಮ ಮಾತರನ್ನ ಒಂದು ಆಯುಷನ್ನು ಕಡಿಮೆ ಮಾಡ್ತಿದ್ದು ದೇವರು ಆ ಆಯುಷನ್ನು ಎಂಕಪ್ಪ ಕಾಜೆಯವರು ಕೋರು ಪಂಡದು ಯಾನಿ ದೇವರ ಪ್ರಾರ್ಥನೆ ಮಾಡ್ತಂದು ತೊಟ್ಟಿಗೆ ಪಜೀರ್ ಗ್ರಾಮದ 10 ವರ್ಷ ಪಂಚಾಯತಿದ ಅಧ್ಯಕ್ಷರಾದ ಈ ಒಂದು ಗ್ರಾಮದ ಮಸ್ತ್ ಅಭಿವೃದ್ಧಿನ ಎಂಕಪ್ಪ ಕಾಜೆಯವರು ಆ ರೀತಿಯ ಸನ್ಮಾನ ಅಭಿನಂದನೆ ಕೊರಡು ಎಂಕ್ ಗೊತ್ತಾಗ್ಬಿಟ್ಟು ಅಂಚಾದಿಪ್ಪಿನಾಗ ಮಾತ ವೇದಿಕೆ ದಿಪ್ಪಿನ ನಮ್ಮ ಗಣ್ಯರು ಉಮರ್ ಪಜೀರು ಅದನ್ನ ಕೈತ್ತಲು ತೆಪ್ಪಿನ ಒಂದು ಮುಸ್ಲಿಂ ಸಮುದಾಯದ ಒಂದು ವ್ಯಕ್ತಿತ್ವದಿಂದ ಅವು ಉಮರ್ ಬಜೀರು ಅಂಚಾದಿಪ್ಪಿನಾಗ ನಮ್ಮ ಮಾತರ್ಲ ಏರು ಹೆಂಚಿನ ಪನಡು ಪಾನೇಲಡು ಒಂದು ಅವಕಾಶ ಕೊರಂದೆ ಪೈಗಂಬರ್ ಬಂತರು ಪೈಗಂಬರ್ ಒಂದು ಜನಪದ ಕೇಂದ್ರರಿಗೆ ಕೋಮಾದಿ ಬಂಡ ಹೆಂಚಿನ ಪೈಗಂಬರ್ ರಂಗ್ ಅದಕ್ಕೆ ಪೈಗಂಬರ್ ಬಂಡರಿಗೆ ಪ್ರವೀಣಾಲ್ವರು ಕೋಮವಾದಿ ಪಂಡ ಆಯ್ನ ಜಾತಿನ ಏರು ತಪ್ಪು ಮಲ್ಪನ ಆಗ ಸಹಕಾರ ಕೊರಪನೇ ಕೋಮವಾದಿ ಪವಿತ್ರವಾದ ಇಂಗ್ಲ ಪೈಗಂಬರು ಪಂಪಿನಂಚಿನ ಕೆಲವು ಪಾತ್ರಗಳನ್ನು ನಮ್ಮನೆ
ಈ ಜೀವನೋಡು ಅಲವಡಿಸೋಡು ಸ್ವಾಮಿ ವಿವೇಕಾನಂದರು ಯೇಸು ಕ್ರಿಸ್ತರು ಮುಕ್ಕಲು ಪೂರ ಈ ದೇಶದ ಒಂದು ನಲ್ಲ ಅದ್ಭುತವಾದ ವ್ಯಕ್ತಿಲು ಮಾತ ಜಾತಿ ಧರ್ಮಗೂ ಸಂದೇಶ ಕೊಡೊಂದು ಈ ಭಾರತೋಡು ನಮಕ್ ಇನ್ನು ಬದುಕೇರ ಅವಕಾಶ ಮಾಡ್ತು ಬರ್ತೀನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಡು ಗಾಂಧೀಜಿ ಆವಡು ಮುಗ್ಲೆ ಮಾತುಗಳ ಗೌರವ ಕೊಡುದು ದುಂಬುಬೋಡು ಸಂಗಮದ ಜವನರಿಗೆ ನನರ ಸಮ್ಮೇಳನ ಸಂಘ ಒಂದು ಮಾತಾಡ ಅವಕಾಶ ಮಾಡ್ತು ಬರ್ತೀನ ವೇದಿಕೆರಿತ್ತಿನ ಮಾತ ಭಿನ್ನರು ಮೂರು ಸೇರಿದ ಗಣ್ಯರನ್ನು ಮೋಕೆ ಎಡೆದುಕೊಂಡು ಪಾತ್ರವೊಂದವ ಜಯ ಸಂಘ ರಾಜ್ಯಕ್ಕೆ ಗುರುತಿಸುವಂತಹ ಜಾನಪದ ಕ್ರೀಡಾ ಕಂಬಳದಲ್ಲಿ ಯಶಸ್ವಿಯ ಪಾತ್ರವನ್ನು ವಹಿಸಿ ಈ ಭಾಗದಲ್ಲಿ ಜಾನಪದ ಕ್ರೀಡೆಯನ್ನು ನಡೆಸಿ ಇಡೀ ರಾಜ್ಯಕ್ಕೆ ಈ ಒಂದು ಪಾನೇಲವನ್ನು ಪರಿಚಯಿಸಿದಂತಹ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿ ಕೂತಿದ್ದಾರೆ. ಅವರಿಗೆ ಇಂದು ಈ ಕ್ಲಬ್ನ ವತಿಯಿಂದ ಸನ್ಮಾನವನ್ನು ಮಾಡಲಿದ್ದಾರೆ. ಕಾರಣ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ವೆಂಕಪ್ಪ ಕಾಜೋಳ ಅವರಿಗೆ ಅವರ ಈ ಒಂದು ಪ್ರೀತಿಯ ಗ್ರಾಮವಾದ ಪಾನೇಲದಲ್ಲಿ ಸನ್ಮಾನ ಮಾಡುವುದು ಈ ಭಾಗದ ಎಲ್ಲರ ಒಂದು ಕರ್ತವ್ಯವಾಗಿರುತ್ತದೆ. ಕಾರಣ ಪಾನೇಲ ಈ ಪಜೀರ್ ಗ್ರಾಮವನ್ನು ಯಶಸ್ವಿಯಾಗಿ ಅಭಿವೃದ್ಧಿಗೊಳಿಸಲು ಮೊದಲಿನಿಂದಲೇ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮವಾದ ನೇತೃತ್ವವನ್ನು ನೀಡಿದಂತಹ ವೆಂಕಪ್ಪ ಕಾಜೇವರವರು, ಅದೇ ರೀತಿ ಅವರ ಮಗನಾದ ಪ್ರಶಾಂತ್ ಕಾಜೇವರವರು ಈಗ ತನ್ನನ್ನು ತೊಡಗಿಸಿಕೊಂಡು ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಭಾಗದ ಜಾಸ್ತಿ ಜನಸಂಖ್ಯೆ ಉಳ್ಳವಂತ ಮುಸ್ಲಿಂ ಬಾಂಧವರನ್ನು ಒಗ್ಗಟ್ಟಿನಿಂದ ಕೂಡಿಸಿಕೊಂಡು ಎಲ್ಲ ವಿಷಯದಲ್ಲಿ ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ರಂಗದಲ್ಲಿ ತನ್ನನ್ನು ಅವರೊಂದಿಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರಿಂದ ಈ ಭಾಗದ ಪ್ರತಿಯೊಬ್ಬರು ಅವರಿಗೆ ಅವರ ಮಾತಿಗೆ ಬೆಲೆ ಕೊಟ್ಟು ಉತ್ತಮವಾದ ಒಂದು ಗ್ರಾಮವನ್ನು ರೂಪಿಸಲು ಸಾಧ್ಯವಾಗಿದೆ. ಕ್ರೀಡೆ ಎಂಬುದು ಸೋಲು ಗೆಲುವಿನ ಒಂದು ಮೂಲವಾಗಿರಬಾರದು. ಪ್ರತಿಯೊಬ್ಬರು ಸಾಮಾಜಿಕ ಇದರಲ್ಲಿ ಗುರುತಿಸಿಕೊಂಡು ಉತ್ತಮವಾದ ಒಂದು ಗ್ರಾಮವನ್ನು ಸೃಷ್ಟಿಸಲು ಪ್ರಯತ್ನಿಸಬೇಕು. ಅದು ಅಲ್ಲದೆ ಈ ಭಾಗದ ಪ್ರತಿಯೊಬ್ಬರು ಬದರುದ್ದೀನ್ ಆಗಿರ್ಬೋದು, ಈಸುಬಾಕರ್ ಆಗಿರ್ಬೋದು, ಅಶ್ರಫ್ ರವರು, ಖಾಲಿದ್ ರವರು ಮತ್ತೆ ಇನ್ನಿತರ ಎಲ್ಲ ನಾಯಕರು, ಎಲ್ಲರ ಹೆಸರು ಇರುವುದಿಲ್ಲ. ಏಕೆಂದರೆ ಎಲ್ಲ ರಂಗದಲ್ಲಿ ಅವರನ್ನು ನಾವು ಕಾಣ್ತಾ ಇದ್ದೇವೆ. ಖಾಲಿ ಕ್ರೀಡಾ ರಂಗದಲ್ಲಿ ಅಲ್ಲ, ಯಾವುದೆಲ್ಲ ಈ ಭಾಗದ ಸಂಘಟನೆಗಳಿವೆ ಅಂತಹ ಸಂಘಟನೆಗಳಲ್ಲಿ ಪ್ರತಿಯೊಬ್ಬರು ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮವಾದ ಸಹಕಾರವನ್ನು ಕೊಟ್ಟು ಎಲ್ಲರಿಗೆ, ಬಡವರಿಗೆ, ಅದೇ ರೀತಿ ಹಿಂದುಳಿದ ವರ್ಗದವರಿಗೆ ತಮ್ಮಲ್ಲಿ ಆಗುವಂತಹ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಎಲ್ಲಿ ಯಾವ ರೀತಿಯ ಸಹಕಾರ ಬೇಕು ಪಾನೇಲದಲ್ಲಿ ವಿಚಾರಿಸಿದಾಗ ಅವರ ಒಂದು ಸಂಘಟನೆ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ತನ್ನ ತುಂಬಾ ಸಹಕಾರವನ್ನು ಕೊಡುವಂತಹ ವ್ಯಕ್ತಿತ್ವವನ್ನು ಈ ಒಂದು ಸಂಗಮ ಪಾನೇಲ ಬೆಳೆಸಿಕೊಂಡು ಬಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಸಮಿತಿ ಅಂತ ಒಂದು ರಚನೆ ಮಾಡಿದ್ದಾರೆ. ಅದು ಉತ್ತಮವಾಗಿ ಬೆಳಗಲಿ ಹಾಗೂ ಈ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅದು ಮೂಡಿ ಬರಲಿ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ವಿರಾಮಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗಮ್ ಗೇಮ್ಸ್ ಕ್ಲಬ್ ಪಾನೇಲ ಪ್ರೀಮಿಯರ್ ಲೀಗ್ 2020 ಇದರ ಈ ಒಂದು ಅರ್ಥಪೂರ್ಣ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಈ ಭಾಗದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾದರು ಆದಂಥ ಹಾಗೂ ಜಿಲ್ಲಾ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ್ಯ ಕಾಜೋರವರೇ, ನಮ್ಮೆಲ್ಲರ ಆತ್ಮೀಯರು, ಹಿರಿಯರು ಆದಂಥ ಇಸ್ಮಾಯಿಲ್ ರಾಜಿರವರೇ, ನನ್ನ ಆತ್ಮೀಯರು ಮಂಗಳೂರು ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋನ್ರವರೇ, ಬಂಟ್ವಾಳ ತಾಲೂಕ್ ಪಂಚಾಯತಿನ ಉಪಾಧ್ಯಕ್ಷರು ನನ್ನ ಆತ್ಮೀಯರಂತ ಉಮರ್ ಪಜೀರ್ ಅವರೇ,
ನಮ್ಮೆಲ್ಲರ ಆತ್ಮೀಯರು, ಯುವಕರ ಕಣ್ಮಣಿಯಾದಂಥ ಬಂಟ್ವಾಳ ತಾಲೂಕಿನ ಮಾಜಿ ಸದಸ್ಯರಾದಂಥ ಪ್ರವೀಣ್ ಆಲೂರ್ ಅವರೇ, ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಅಬ್ದುಲ್ ಶಕೂರ್ ಅವರೇ, ಈ ಒಂದು ವೇದಿಕೆಯಲ್ಲಿ ಇದ್ದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರು, ಗಣ್ಯರೇ, ಮುಂಭಾಗದಲ್ಲಿ ಇರುವಂತ ಕ್ರೀಡಾ ಅಭಿಮಾನಿಗಳೇ, ಇವತ್ತು ನಿಜವಾಗ್ಲೂ ಸಂತೋಷವಾಗ್ತಾ ಇದೆ. ನನ್ನ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಈ ವೇದಿಕೆಯಲ್ಲಿ ನಮ್ಮೆಲ್ಲ ಹಿರಿಯರು ಕಾಜಾರವರನ್ನು ಕೂರಿಸಿಕೊಂಡು ತುಂಬಾ ಹೊತ್ತು ನಾವು ಮಾತಾಡೋದು ಸರಿಯಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಕಾಜಾರವರ ವಿಷಯದಲ್ಲಿ ಪ್ರವೀಣ್ ಆಲ್ವರ್ ಅವರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ರವರು ಎಲ್ಲವನ್ನು ಹೇಳಿದ್ದಾರೆ. ನಮಗೂ ಕೂಡ ಇವತ್ತು ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಹೆಮ್ಮೆಯೂ ಕೂಡ ಆಗ್ತಾ ಇದೆ, ನನಗೆ ಬೇಸರ ಕೂಡ ಆಗ್ತಿದೆ. ಯಾಕಂತ ಹೇಳಿದ್ರೆ ನನ್ನ ತಂದೆಯ ಒಂದು ಕಾಲದಲ್ಲಿ ನನ್ನ ತಂದೆಯ ಆತ್ಮೀಯರಾಗ್ತಿದ್ರು. ಇವತ್ತು ನಾನು ಈ ವೇದಿಕೆಯಲ್ಲಿ ಅವರ ಮುಂದೆ ಮಾತಾಡುವ ಒಂದು ವ್ಯಕ್ತಿ ನಾನು ಅರ್ಹ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ತಂದೆಯವರು ಅವರ ಜೊತೆಗೂಡಿ ಹಲವಾರು ವರ್ಷಗಳಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿಕೊಂಡು ಬಲಗಿದಂತ ಒಬ್ಬ ಹಿರಿಯ ಮಹಾನ್ ವ್ಯಕ್ತಿ ಈ ಒಂದು ಕಾಜಾವರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ಇಸ್ಮಾಯಿಲ್ ಹಾಜಿರವರು, ಅವರು ಕೂಡ ಕಾಜಾವರವರ ಒಂದು ಕುಟುಂಬಸ್ಥರಾಗೆ ನಮ್ಮ ತಂದೆಯವರು ಅವರೆಲ್ಲ ಒಂದು ಕಾಲದಲ್ಲಿ ಒಂದು ಕುಟುಂಬಸ್ಥರ ಒಂದು ಇದರಲ್ಲಿ ಬದುಕಿ ಬಂದಂತ ಒಬ್ಬ ವ್ಯಕ್ತಿ ಆಗಿರುತ್ತಾರೆ. ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೇನೆ ಅವರ ಆಯುಷು ಆರೋಗ್ಯ ಉತ್ತಮವಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತೆ ಆವತ್ತಿನ ಆ ಪ್ರೀತಿ ವಿಶ್ವಾಸ ಇವತ್ತು ನಾವು ಎಲ್ಲ ಯುವಕರು ನಾವು ದೂರ ಮಾಡಿಕೊಂಡು ಹೋಗಿದ್ದೆವು. ಈಗ ನಾವು ಆ ಪ್ರೀತಿ ವಿಶ್ವಾಸವನ್ನು ಮುಂದಿನ ದಿನಗಳಲ್ಲಿ ಮೈಗೂಡಿಸಿಕೊಂಡು ಹೋಗುವಂತ ಒಂದು ಉತ್ತಮವಾದ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಆ ಹಿರಿಯರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಉತ್ತಮ ಜೀವನ, ಪ್ರೀತಿ ವಿಶ್ವಾಸ ಕೂಡಿಕೊಂಡು ಹೋಗಲಿಕ್ಕೆ ದೇವರು ಆಶೀರ್ವದಿಸಲಿ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ಈ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸನ್ಮಾನ ಮಾಡುವುದಕ್ಕೆ ಮುಂಚೆ ಅವರ ಒಂದು ಕಿರು ಪರಿಚಯವನ್ನ ಇನ್ನಷ್ಟು ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು ಅವರು ಈ ಕ್ಷೇತ್ರದಾದ್ಯಂತ ಹಾಗೂ ಜಿಲ್ಲೆಯಲ್ಲಿ ಮಾಡಿದಂತಹ ಹಲವಾರು ಕಾರ್ಯಕ್ರಮಗಳ ಒಂದು ಸಾರಾಂಶ ಹೇಳಿಕೋದ್ರೆ ತಿಂಗಳು ವರ್ಷ ಹಲವಾರು ಇತಿಹಾಸಗಳನ್ನೇ ತೆಗೆಲಿಕ್ಕೋದ್ರೆ ಅದು ಮುಗಿಯದಂತಹ ಒಂದು ಕತೆ. ಆದ್ರೆ ಕೂಡ ಈಗಲೂ ಅವರ ಒಂದು ಸಾರಾಂಶವನ್ನ ನಾವಿಲ್ಲಿ ಓದಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಪಟ್ಟವರಿ ದಿವಂಗತ ನಾರಾಯಣ ಕಾಜವ ಮತ್ತು ದಿವಂಗತ ಕಾವೇರಿ ಕಾಜವರವರ ಪುತ್ರನಾಗಿ ಜನಿಸಿದ ತಾವು ನಮ್ಮ ಜಿಲ್ಲೆಯ ಆದರ್ಶ ಕೃಷಿಕರಾಗಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುರ್ನಾಡು ಗ್ರಾಮದ ಮಿತ್ತಕೋಡಿಯಲ್ಲಿ 3 ಮಂದಿ ಪುತ್ರರನ್ನು ಹಾಗೂ ಒಬ್ಬ ಪುತ್ರಿಯೊಂದಿಗೆ ವಿಶ್ರಾಂತ ಬದುಕು ಸಾಗಿಸುತ್ತಿರುವೆ. ತಾವು ತಮ್ಮ ಈ 86ರ ಇಳಿ ವಯಸ್ಸಿನಲ್ಲೂ ಉತ್ಸಾಹದ ಸಾಕಾರ ಮೂರ್ತಿಯಾಗಿರುವಿರಿ. 1999ರಿಂದ ಬಂಟ್ವಾಳ ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ತಾವು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಪಟ್ಟಿರುವಿರಿ. ಬಜೀರು ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಸತತ 15 ವರ್ಷ ಸೇವೆ ಸಲ್ಲಿಸಿದ ತಾವು ಗ್ರಾಮವನ್ನು ರಾಜ್ಯದಲ್ಲಿ ಮಾದರಿ ಗ್ರಾಮವನ್ನಾಗಿ ರೂಪಿಸಿದಿರಿ. ಇತಿಹಾಸ ಪ್ರಸಿದ್ಧ ಕುರ್ನಾಡು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಕೆಬಿಲಿಯ ಶ್ರೀ ಧೂಮಾವತಿ ಕಂಠ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಬಜೀರು ಗ್ರಾಮದ ನಟ್ಟೀಲು ಶ್ರೀ ಧೂಮಾವತಿ ಕಂಠ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಸದರಿ ಕ್ಷೇತ್ರಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮ ಅನುಭವವನ್ನು ದಾರಿ ಎರೆದಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ ಜಿಲ್ಲೆಗಳ ಜಾಗತಿಕ ಹಾಗೂ ಮನರಂಜನೆಯ ಗಂಡುಗಲಿ ಕ್ರೀಡೆ, ತುಳುನಾಡಿನ ಮಣ್ಣಿನ ಕ್ರೀಡೆ, ಕಂಬಳದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದ ತಾವು ತಮ್ಮ ಮನೆಯಲ್ಲಿ ಕೋಣಗಳನ್ನು ಸಾಕಿ ಕಂಬಳ ಕೂಟದ
ಯಜಮಾನನಾಗಿ, ಕೋಣೆಗಳ ಯಜಮಾನನಾಗಿ ಪಜೀರು ಕೇದಗೆ ಬೀಳು ಲವಕುಶ ಜೋಡುಗೆರೆ ಕಂಬಳವನ್ನು ಯಶಸ್ವಿಯಾಗಿ 25 ವರ್ಷ ಪೂರ್ತಿಗೊಳಿಸಿ ಜನಮೆಚ್ಚುಗೆಯನ್ನು ಪಡೆದಿರಿ. ತಾವು ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಅಪೂರ್ವ ಸಾಧನೆಗಾಗಿ ಬಂಟರಯಾನೆ ನಾಡವರ ಸಂಘವು 2002-03 ಸಾಲಿನ ಉತ್ತಮ ಕೃಷಿಕ ಅನಾಜೆ ಅಮ್ಮಾರೈ ಸ್ಮಾರಕ ಚಿನ್ನದ ಪದಕವನ್ನು ನೀಡಿ ತಮ್ಮನ್ನು ಗೌರವಿಸುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಹಾಗೂ ಕಂಬಳ ಕ್ರೀಡೆಯಲ್ಲಿ ತಾವು ಸಾಧಿಸಿದ ಸಾಧನೆಯನ್ನು ಗುರುತಿಸಿ ಹಾಗೂ 2020 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಲಭಿಸಿದ ಈ ಸಂದರ್ಭದಲ್ಲಿ ಸಂಗಮ್ ಪಾಣಿಲ ಹಾಗೂ ಈ ಊರಿನ ಸಮಸ್ತ ನಾಗರಿಕರ ಪರವಾಗಿ ತಮಗಿದು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ ಮತ್ತು ನಿಮಗೆ ಆಯುರಾರೋಗ್ಯ ಆಯುಷ್ಯನ್ನು ನೀಡಲು ಎಂದು ಪ್ರಾರ್ಥಿಸುತ್ತಾ ಮುಂದಿನ ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿರುವಂತಹ ಗಣ್ಯ ಎಲ್ಲ ಅತಿಥಿಗಳು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿದ್ದೇವೆ. ಜೋರಾದ ತಪ್ಪಲೆಯೊಂದಿಗೆ ಈ ಒಂದು ಸನ್ಮಾನವನ್ನ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಕ್ತಾಯಗೊಳ್ಳುವ ವೇದಿಕೆಯಲ್ಲಿ ಹಿರಿಯರಾದ ತಮಗೊಂದು ಎಲ್ಲ ಯುವಕರ ಪರವಾಗಿ ಹಾಗೂ ಕಂಬಳ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ನಿಮಗೆ ಸಹಕಾರ ಈ ಊರಿನ ಎಲ್ಲ ಯುವಕರಿಗೆ ಹಾಗೂ ಹಿರಿಯವರಿಗೆ ಪ್ರಧಾನಿಗಳಿಗೆ ಇರಲಿ ಎಂದು ನಾನು ಮತ್ತೊಮ್ಮೆ ತಮ್ಮಲ್ಲಿ ಹೇಳಿಕೊಳ್ತಾ ಪಾಣಿಲ ಇದರ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ರೋಹಾರಿಗಳು ಇವತ್ತಿಗೂ ಕೂಡ ಸಂಗಮ್ ಪಾಣಿಲದ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ತನ್ನ ಸಹೋದರತೆಯ ಆ ಒಂದು ದೃಷ್ಟಿಯಲ್ಲಿ ನೋಡುತ್ತಿರುವಂತಹ ನಮ್ಮ ಆತ್ಮೀಯರು, ಏರಿಯವರು, ಅವರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಒಂದು ಚಿಕ್ಕದಾದ ಹೆರಾಲ್ಡ್ ಕಾಸರ್ ಅವರಿಗೆ ಕೂಡ ಈ ಒಂದು ಸನ್ಮಾನವನ್ನ ಮಾಡಲಿಕ್ಕೆ ನಮ್ಮ ಸಂಗಮ್ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಗಣ್ಯರು ಕೂಡ ತೀರ್ಮಾನಿಸಿದ್ದಾರೆ. ಅವರ ಒಂದು ಸಾಧನೆ ಮತ್ತು ನಮಗೆ ನೀಡಿದಂತಹ ಸಹಕಾರ ಎಂದೆಂದೂ ಮರೆಯಲಾಗದಂತಹ ಒಂದು ಸಹಕಾರ. ಅವರ ಈ ಒಂದು ಮಾರ್ಗದರ್ಶನಕ್ಕೆ ಸಂಗಮ್ ಪರಿಸರ ಎಲ್ಲ ಯುವಕರು ಕೂಡ ಆಭಾರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರ ನಮಗೆ ಅತಿ ಹೆಚ್ಚು ಬೇಕಾಗಿದೆ. ಸದಾ ಪ್ರೀತಿ ಭಾವನೆಯನ್ನ ಹಂಚಿಕೊಳ್ಳುವುದರ ಮುಖಾಂತರ ಈ ವೇದಿಕೆಗೆ ತಮಗಿದ್ದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮುಂದೆ ಕೂಡ ನಮ್ಮೊಂದಿಗೆ ನೀವು ಇದ್ದು ಸದಾ ಈ ಪ್ರೀತಿಯನ್ನ ಯಶಸ್ವಿ ಹಂತದಲ್ಲಿ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಹೀಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತ ನಮ್ಮ ಗೌರವಾನ್ವಿತ ಈಗ ನಡೆದ ಸನ್ಮಾನ ಕಾರ್ಯಕ್ರಮ ಅಂತ ಪ್ರಶಾಂತ್ ಕಾಜೆ ಅವರೇ, ಅದೇ ರೀತಿ ವೇದಿಕೆಯಲ್ಲಿದ್ದಂತ ಉಮರ್ ಫಜಿ ಅವರೇ, ಪ್ರವೀಣ್ ಹಾಲ್ ಅವರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಂತ MD ಮೋಹನ್ ಅವರೇ, ಅದೇ ರೀತಿ ಶಕೂರ್ ಅವರೇ, ಗಣೇಶ್ ಯುವಕ ಮಂಡಲ ಅಧ್ಯಕ್ಷರಾದ ಜಗದೀಶ್ ಕೋಟೆನವರೇ, ಹೇರಿ, ಅದೇ ರೀತಿ ನಮ್ಮ ಮಾಜಿ ಸದಸ್ಯರಾದಂಥ ಬಾಕಿಮರ್ ಅಬ್ದುಲ್ ಖಾದರ್ ಅವರೇ, AKG ಬದೂರ್ ಅವರೇ, ಲತೀಫ್ ಅವರೇ, ನಮ್ಮ ವೇದಿಯಲ್ಲಿ ನಾ ತುಳುನಲ್ಲಿ ಹೇಳ್ತೇನೆ ಎಂಕಲ್ನ ಈ ಊರಿನಿ ನಮ್ಮ ಹಿರಿಯರಾದ ನಂತರ ಎಂಕಪ್ಪ ಕಾಜೆಯವರು ಬಂಡ ನಮ್ಮ ಈ ಊರದ ಮಾತ ಜವನಿಯರಿಗೂ ಭಾರಿ ಮಲ್ಲ ಪ್ರೀತಿದ ಒಂದು ವ್ಯಕ್ತಿ ಯಾರು ಆರಿಗೆ ನಮ್ಮ ಊರು ನಮ್ಮ ಇವತ್ತು ಸನ್ಮಾನ ಮಾಡುತ್ತಲ್ಲ ಎಂದು ಯಾರಂದ ದಾನ ಪಂಡ ಎಂಕಲ್ನ ಸುಮಾರು ವರ್ಷದ ಮೇಲೆ ಕಂಬಳ ನಲ್ತದೆ ನಮ್ಮ ಊರಿನ ಒಂದು ಪುದರ್ ಬಂದಂತ ಜನ ಬಂದ ಅವು ನಮ್ಮ ಪ್ರಶಾಂತ್ ಕಾಜೆಯವರು. ನಮ್ಮ ಪ್ರಶಾಂತ್ ಕಾಜೆಯವರಲ್ಲಿ ಏರ್ಪಲ್ಲ ಲೆಪ್ಪದು ಏರ್ನಲ್ಲ ನಮ್ಮ ಊರದ ಜವನೀರು ಏರ್ ಬಂಡಲ್ಲ ಅವು ಪ್ರಶಾಂತ್ ಕಾಜೆಯವರು ಬಂದ್ಬಿಟ್ಟು ಎಂಕಪ್ಪ ಕಾಜೆಯವರಲ್ಲಿ ಏರ್ ಪುದರ್ ಎತ್ತು ಬಂದ್ಬಿಡಿ ನಮ್ಮ ಯಾಪದ ಎತ್ತದ ಗಾಡಿ ಬಂಡಾಗಲ ಇಂಜಿನವಣ್ಣಿ ತುಳುಟು ಬಂದ್ಬಿಡಿ ಅಜ್ಜರಿಂದು ಎಂಕಲ ಭಾಷೆಗೆ ಬಂದ್ಬಿಡಿ ಬೋ ಬಂದು ಎಂಕಲ ಆತ್ತು ಪ್ರೀತಿಗಾರನ ಬೋ ಬಂದ್ರೆಪ್ಪ ಬೋಬು ಬಂಡ ಎಂಕಲ ಮಲ್ಲ ಒಂದು ಗೌರವ ಕೊಡ್ಪುನ ಎಂಕಲಿಗೂ ವೆಂಕಪ್ಪ ಕಾಜೆಯವರು ಬಂದ ಎಂಕಲಿಗೆ ಆತ ಒಂದು ಪ್ರೀತಿ ಆರು ಎಂಚಿನ ಬಂಡಲ ಅವು ಆಪುಜಿಂದು ವಾವಿಸಗಳ ಜವನೀರು ಇನಿಮುಟ್ಟವರೆಗೂ ಒಂದು ಎದುರಿಂಚಿನ ಜವನೀರು ಹೆಚ್ಚಿ ಇಂಬೇರು ಅವರು ಇಂಬೇರು ಮಗ ಆರು ಇನಿ ದುಬೈರು ಆರೆಗಳಂಚನೆ ಬಾಬಣ್ಣ ಎಂದ್ರ ಜೊಮ್ಮೆ ನಾನು ರೆಡಿ ಇತ್ತು ಅಂಚ ಪಂಪನೊಂದು ನಮ್ಮ ಊರದ ಜವನೀರು ಪ್ರವೀಣ್ ಅವರು ಕಂಬಳಾಣಗಳನ್ನೇ
ಇಪ್ಪ ಜವನಿಯರ್ ಹೋಗಿ ನಮ್ಮ ಕಂಬಳ ಒಂದು ಬಾರಿ ಜವನಿಯರಿಗೆ ಬೇಜಾರು ಅಂಚೆ ಕೋಡೆಯಾನ ಈ ಸನ್ಮಾನ ಕಾರ್ಯಕ್ರಮದ ವಿಷಯ ಪೂರ್ಣ ಗಮನ ಬಂದೆ ಅದೇ ಇಂಚ ವಿಷಯ ಒಂದು ಕಂಬಳ ಅವರು ಎಂಗ ಊರು ಜವನಿಯರಿಗೆ ಅದಕ್ಕೆ ಎನ್ನ ಆಯುಷ್ ಇತ್ತಂದ್ರೆ ಯಾನು ಬರ್ಬ ವರ್ಷ ಕಂಬಳ ಮಲ್ಪ ಬಂದರು ಆದ್ರೆ ಭರವಸೆ ಮಾಡ್ತಾರೆ ದೇವರ ಪ್ರಾರ್ಥನೆ ಅದು ಆಯುಷ್ ದೀರ್ಘಾಯಿಸ್ಕೋದು ಆತು ಅದು ನಮಸ್ಕೊಂಡು ಈ ಕಂಬಳ ಬಣ್ಣ ನಮ್ಮ ಊರಲ್ಲಿ ಒಂದು ಮಲ್ಲ ಹಬ್ಬ ಎತ್ತಿರಕ್ಕ ವಾ ಕಂಬಳ ಆರೋಗ್ಯ 6 ಬೊಕ್ಕಲ ಬಂದರು ಯಾನ್ ಮಾತ್ರ ಪ್ರವರ್ತನೆ ನಿಕ್ಕ ಊರ್ದಕ್ಕೂ ಮಾತ್ರ ಇಲ್ಲಿ ಮುಟ್ಟ ಮಲ್ತದೆ ಎಂದು ಪೊಯ್ಯ ಬಾಡಿರಲ್ಲ ಲೆತ್ತಿನ 100 ಜನಲ 200 ಜನಲ ಯಾನ್ ಲೆತ್ತಿನ ಬರ್ಬಿಡಿ ಎನ್ನ ಮಿತ್ತಿ ಪ್ರೀತಿರು ಬಂದು ಕೋಡೆ ಆರು ಎಂಗುಲಡ ಬಂದರು ಆ ಪ್ರೀತಿನಿ ಯಾಪಲ ನೆನಪದಿದ್ದರು ನಿಕ್ಕಲು ಮಲ್ತನ ಉಪಕಾರನು ಆರು ಯಾಪಲ ಮರೆತಿದ್ದಿ ಆರ್ನ ಮರ್ಮಲು ಬಾಬಣ್ಣನ ಬರುದಿ 25ನೇ ವರ್ಷದ ಕಂಬಳದಾನಿ ನಮ್ಮ ಜವನಿಯರ ಮೂಲ ವಾಲೆನ್ಸ್ ಮಲ್ಪನಾಗ ಒಂದು ಬ್ರೋಕಾನಾಗ ಒಂದು ಕಾರಣ ದೆರ್ತದ ಸೈಡ್ ದಿಯರು ಐನು ತುಯರು ಪ್ರಸಂತಾದೇವ್ರನ್ನ ಬರುದಿ ಐನು ತೋದು ಪಂಡರು ಆಡ ತೋದು ಇಂಜಿನ ಬನ್ನಿ ಈ ಪಾನೇಲದ ಜವನಿಯರ್ನ ಇವರು ಯಾಪಲ ರಾತ್ರಿ ಎತ್ತಿಂದಲ ಇವರು ಪೂರ್ವ ಅಥವಾ ಬುಡಿದುಗೊಳಿಸಿ ಇವ್ರನ್ನ 25ನೇ ವರ್ಷದ ಕಂಬಳದ ಯಶಸ್ಸು ಮಲ್ಪದ ಕಾರಣ ನಮ್ಮ ಪಾನೇಲದ ಜವನಿಯರನ್ನು ಬಂದು ಸ್ವಲ್ಪ ಆರ್ನ ಕಂಡ ನೀರಾರು ಬಂತು ಇನ್ನು ಹೆಂಗ್ ಗೊತ್ತಿನ ವಿಷಯ ಆಚ ಉಪ್ಪಳಗ ನಷ್ಟು ವರ್ಷ ದೇವರು ತಾನಾರು ಕಂಬಳ ಮಲ್ಪನಾಗಲ್ಲ ನಮ್ಮ ಯಾಪಲ ಉಳ್ಳಾಂದು ಇವರಿಗೆ ಸ್ಟೇಜ್ ಮೂಲಕ ಇವರಿಗೆ ಭರವಸೆ ಬರ್ಬ ಈ ಕಾರ್ಯಕ್ರಮ ಮತ್ತೆ ಈ ಕ್ಲಬ್ದ ಈ ಕ್ಲಬ್ದ ಪರವಾರು ಯಾನ್ ಇವರಿಗೆ ಧನ್ಯವಾದ ಮಾಡ್ತಂದೆ ಅಂಚಿನ BK ಜಬ್ಬಾರು ಪ್ರವೀಣಾಲು ಉಮರ್ ಪಂಜೀವರು ಅಧ್ಯಕ್ಷ ಮಾತರಿಗಳ ಒಂದೇ ಪಾತ್ರಗಳನ್ನು ಧನ್ಯವಾದ ಬಂದಿಲ್ಲ ಅಂಚಿನ ಒಂದಿ ಇವರಲ್ಲಿ ಪಾತ್ರ ಬಂದ ಸರ್ ಇವರು ಹಿರಿಯರು ಈತನದವರಿಗೆ ರೋಡ್ ಐಕ್ ಪೂರ ನಮ್ಮ ಕಾದರೋಡ ಅದನ್ನ ಪೂರ ಬಂದು ಸಹಕಾರ ಕೊಡ್ತಾರೆ ಈ ವೇದಿ ಒಂಜಿ ಬಂದಿಲ್ಲ ಬಸ್ ನಮ್ಮ ಹೋರಾಟ ಸಮಿತಿ ಮಾಡ್ತಾರೆ ಈಗ ಇದು ಬಂತ ಐನೀರು ಕಾದರ ಲೆಕ್ಕಡಾದು ಒಂಜಿ ತಿಂಗಳ ಬಸ್ ಮಾಡ್ತಾರೆ ಪೇಪರ್ ಕೂಡ ಇನ್ನು ಈ ಸನ್ಮಾನವರು ನೀರಿಗೆ ಸೂಚನೆ ಯಾರು ನಮ್ಮನ್ನ ದೈವಲೆಲ್ಲ ನಮ್ಮ ತಂದು ಹಿಂಗೆ ದಿವ್ಯ ಪಾತ್ರೆಯನ್ನು ಬಂದು ಕೂಡ ನಿಲ್ಕಾದಾನೆ ಬಂದು ಎನ್ನ ಪ್ರೀತಿದ ಬಂದು ನಾವು ಯಾರು ಹೆಚ್ಚ ಬೇತೆ ಅಂತ ಮಾತಾಡ್ತೀವಿ ಹೆಂಗೆ ಮುಲ್ಪ ಜಾತಿ ಭೇದ ಮೀನ್ ಬಂದ ಭಾವನೆ ಎಲ್ಲೇರಿದು ಈ ನಿಮ್ಮಟ್ಟಲ ಈನಿಲ್ಲ ಇಜ್ಜಿ ಆ ಪಾರ್ಟಿ ಈ ಪಾರ್ಟಿ ಅವಳ ಇಜ್ಜಿಯ ಯಾನು ಮಾತ್ರ ಒಂದಪ್ಪ ಬಾಲಲ್ಲಿ ನಮ್ಮ ಒಗ್ಗಟ್ಟಾದ ಉಪ್ಪು ಕಂದಿ ಆ ನಿಟ್ಟಿಗೆ ನಿಮ್ಮಟ್ಟಲು ಬಂದು ಇತ್ತಲ ಬಂದು ಅಂಚೆನೆ ಜಾತಿ ಭೇದ ಇಜ್ಜನ್ನು ಒಟ್ಟಿಗೆ ಸೌಹಾರ್ದ ರೀತಿ ನಡೆದೊಂದು ಉಪ್ಪುಗ ಎನ್ನ ಕಾಲ ಮುಟ್ಟ ಹುಲ್ಲೋಡಿ ಹಾಕಿರಲ್ಲ ಕೊಟ್ಟಾಗಿ ಅಭಿವೃದ್ಧಿ ಆಗಲಿ ನೋಡಿದ್ರೆ ಆಶೀರ್ವಾದ ಮಾತರೆ